ತಮ್ಮದೇ ಆದಂಥ ನಾಟಕಗಳನ್ನ ಬರೀತಾರೆ. ಇಲ್ಲಿ ಒಂದು ಮಾತನ್ನು ಹೇಳ್ಬೇಕು ನಾನು, ಅಲ್ಲಿ ಟಗೋರ್ ಇದ್ದಾಗೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಕುವೆಂಪು ಅವರು ಅದ್ಭುತವಾದಂಥ ನಾಟಕಗಳನ್ನ ಬರೆದ್ರು. ಎಲ್ಲರೂ ಏನು ಅನ್ಕೊಂಡಿದ್ರೆ ಇವು ಪ್ರದರ್ಶನಕ್ಕೆ ಯೋಗ್ಯ ಅಲ್ಲ, ಇವು ನಾಟಕ ಆಗೋದು ಕಷ್ಟ, ಯಶಸ್ವಿ ಆಗಲ್ಲ, ಬಹಳ ಕಾವ್ಯಮಯವಾಗಿದೆ. ಅದು ತಪ್ಪು. ಯಾಕೆಂದ್ರೆ ಅವರಿಬ್ಬರು ಎಂಥ ಅದ್ಭುತ ವಸ್ತುಗಳನ್ನ ತಗೊಂಡು ಪ್ರಯೋಗಾತ್ಮಕವಾಗಿ ಮಾಡಿದ್ರಂದ್ರೆ ಆ ನಾಟಕಗಳು ಮೊದಲು ಬಂದು ಅದಕ್ಕೆ ಬೇಕಾದಂಥ ರಂಗಭೂಮಿ ಆಮೇಲೆ ಬಂತು. ಎಷ್ಟೋ ವರ್ಷಗಳು ನಾವು ಕಾಯಬೇಕಾಯಿತು. ಹಾಗೂ ಕೂಡ ಇಲ್ಲಿ ಆಗುತ್ತೆ. ನಮಗೆ ಶಿವಮೊಗ್ಗಕ್ಕೆ ಇದು ಬಹಳ ಸಂತೋಷದ ವಿಷಯ ಅಂತಂದ್ರೆ, ನೀವು ಕೇರಳದ ಕೂಡಿಯಾಟ್ಟಂ ಆ ಕಲೆಗೆ ನಾಟಕವನ್ನು ಒಗ್ಗಿಸಿಕೊಂಡಂತಹ ಒಂದು ಅದ್ಭುತ ಪ್ರದರ್ಶನ ನಮ್ಗೆ ನೋಡೋಕ್ಕೆ ಸಾಧ್ಯವಾಗುತ್ತೆ. ಎಷ್ಟು ಸಂಕೀರ್ಣವಾಗಿರೋದಂತಂದ್ರೆ ಆ ಕಲೆಯ ಒಂದೊಂದು ಭಾಗವನ್ನೇ ನಾವು ಅಧ್ಯಯನ ಮಾಡುವಂತ, ಅದು ನಾಳೆ ನೀವು ನೋಡ್ತಾ ಇದ್ದೀರಾ. ಮರಾಠಿಯ ಸಂಗೀತ ನಾಟಕ ಪರಂಪರೆ ಅದು ಹೇಗಿರುತ್ತೆ ಅಂತ ನಾವು ನೋಡೋಕ್ಕೆ ಇಲ್ಲಿ ಸಾಧ್ಯ ಇದೆ. ಮಾಯಾಬಜಾರ್ ಅನ್ನುವಂಥದ್ದು ರಂಗವನ್ನೇ ಒಂದು ರೀತಿಯ ಮಾಯಾಲಾಂಧ್ರದ ಹಾಗೆ ಮಾಡುವಂಥ ಒಂದು ರೀತಿಯಲ್ಲಿ ನಾವು ಯಾವುದನ್ನ ಸಿನಿಮಾಗಳಿಂದ ಅಪೇಕ್ಷೆ ಪಡ್ತಿದ್ದೀವೋ ಅದಕ್ಕಿಂತಲೂ ಮೀರಿ ಹೋಗುವಂಥ ಕಲ್ಪನೆಯನ್ನು ಬಳಸ್ಕೊಳ್ಳುವ ಒಂದು ನಾಟಕ ಇಲ್ಲಿ. ಇವೆಲ್ಲವನ್ನು ನೋಡಿದರೆ ನಮಗೆ ಬಹುಶಃ ನಾವು ನಮ್ಮ ಇಂದಿನ ಭಾರತವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿರುವಂಥ ಸಂಸ್ಕೃತಿ ಭಾಷೆಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇಂಥ ಒಂದು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ರಂಗಾಯಣ ರೂಪಿಸಿದ್ದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷವನ್ನು ಕೊಟ್ಟಿದೆ. ಒಬ್ಬ ಶಿಕ್ಷಕನಾಗಿ ಒಂದು ಕೊನೆಯ ಮಾತನ್ನು ನಾವು ಹೇಳೋದಾದರೆ, ಒಬ್ಬ ಬಹಳ ಮುಖ್ಯ ನಾಟಕಕಾರರು ಮತ್ತು ಒಬ್ಬ ಕಲಾವಿದರು ನಮ್ಮ ವಿಶ್ವವಿದ್ಯಾಲಯಕ್ಕೆ, ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಬಂದಾಗ ಒಂದು ಮಾತನ್ನು ಹೇಳಿದರು. ಏನಂದರೆ, ನಾವು ಶಿಕ್ಷಣದ ಹೆಸರಿನಲ್ಲಿ ಮಾಹಿತಿ ಕೊಡ್ತೇವೆ ವಿದ್ಯಾರ್ಥಿಗಳಿಗೆ, ಜ್ಞಾನವನ್ನು ಕೊಡ್ತೇವೆ, ಆದರೆ ಅವರು ತಮ್ಮ ದೇಹದ ಮೂಲಕ ಅನುಭವವನ್ನು ಪಡ್ಕೋಬೇಕಲ್ಲ. ನೋಡುವುದನ್ನು ಕಲಿಬೇಕು, ಕೇಳುವುದನ್ನ ಕಲಿಬೇಕು, ನಮ್ಮ ದೇಹದ ಒಂದು ಕಲಾತ್ಮಕ ಶಕ್ತಿಯನ್ನು ಅವರು ಕಲ್ತ್ಕೋಬೇಕು. ಅದಿಲ್ಲದೆ ಇರೋದ್ರಿಂದನೇ ನಮ್ಮ ವಿದ್ಯಾರ್ಥಿಗಳ ಮನಸ್ಸು ಮತ್ತು ಸಂವೇದನೆಗಳೆಲ್ಲ ಒಣಗಿ ಹೋಗ್ತಾ ಇವೆ. ದಯವಿಟ್ಟು ನೀವೇನು ಮಾಡಬೇಕಂದ್ರೆ ನಾಟಕವನ್ನೇ ಒಂದು ಶಿಕ್ಷಣದ ಭಾಗವಾಗಿ ಮಾಡಿ ಅಂತ ಹೇಳಿದ್ರು. ಆದರೆ ಶಿಕ್ಷಣ ಕೇವಲ ಸ್ಕೂಲು ಕಾಲೇಜ್ಗಳಲ್ಲಿ ಆಗಬೇಕಾಗಿಲ್ಲ, ಅದು ಇಂಥ ಚಟುವಟಿಕೆಗಳ ಮೂಲಕನೂ ಆಗುತ್ತೆ. ಇವತ್ತು ಬಹಳ ಜನ ಇಲ್ಲಿ ಬಂದಿರುವಂಥ ಚಿಕ್ಕ ಮಕ್ಕಳು ಇತ್ತೀಚೆಗೆ ಆ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವ್ರನ್ನ ನೀವು ಕೇಳಿದರೆ ಗೊತ್ತಾಗುತ್ತೆ. ಬಹುಶಃ ಅವರು 4-5 ವರ್ಷ ಶಾಲೆಗಳಲ್ಲಿ ಕಲಿಯಕ್ಕಾಗದೇ ಇರೋದನ್ನ ಒಂದು ಶಿಬಿರದಲ್ಲಿ ಕಲಿತಿರ್ತಾರೆ. ಆ ದೃಷ್ಟಿಯಲ್ಲೂ ಕೂಡ ನನಗನ್ಸಿರೋದು ಈ ಒಂದು ಕಾರ್ಯಕ್ರಮಗಳ ಮೂಲಕ ನಾವು ಒಂದು ಆರೋಗ್ಯಕರವಾದಂಥ ಒಂದು ನಾಟಕ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗಿದೆ. ಇವತ್ತು ನಾವು ನೋಡ್ತಾ ಇರುವಂಥ ನಾಟಕ ಸಂಸ್ಕೃತ ನಾಟಕದ ಒಂದು ಅಪೂರ್ವವಾದಂಥ ಒಂದು ಭಾಗವನ್ನು ನಮಗೆ ತೋರಿಸುತ್ತೆ. ಕೇವಲ ಕಾಳಿದಾಸನ ಬೇರೆ ನಾಟಕಗಳು ಮಾತ್ರ ಅಲ್ಲ, ಸಂಸ್ಕೃತದಲ್ಲಿ ಶೂದ್ರಕ ಬರೆದಿರುವಂಥ ಮೃಚ್ಛಕಟಿಕ ಇದೆ, ನೀವು ನೋಡ್ತಾ ಇರುವಂಥ ನಾಟಕ ಇದೆ. ಅದು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಆಶ್ಚರ್ಯ. ಆ ಕಾಲದಲ್ಲಿ ರಾಜಕೀಯವನ್ನು ವಿಡಂಬನೆ ಮಾಡುವಂಥ, ಧರ್ಮವನ್ನು ವಿಡಂಬನೆ ಮಾಡುವಂಥ, ಸಮಾಜಗಳಲ್ಲಿ ಯಾಕೆ ಇಂಥ ವಿಕೃತಿಗಳು ಬಂದ್ಬಿಟ್ಟಿವೆ ಅನ್ನುವಂಥದ್ದನ್ನ ಶೂದ್ರಕನ ಮೃಚ್ಛಕಟಿಕ ಎಂಥ ಒಂದು ದೊಡ್ಡ ರೀತಿಯಲ್ಲಿ ಕೇಳುತ್ತೆ ಅಂತಂದ್ರೆ, ನೀವು ಅದನ್ನು ಓದಿದ್ರೆ ಇವತ್ತು ನಮ್ಮ ಭಾರತವನ್ನೇ ಅದನ್ನು ನೋಡ್ತಾ ಇದ್ದೀವೇನೋ ಅನಿಸುತ್ತೆ. ಮೃಚ್ಛಕಟಿಕ ಓದಿದ್ರೆ ಇವತ್ತಿನ ನಾಟಕನೂ ಕೂಡ ಹಾಗೇನೇ ಇದೆ. ಇದು ಏನು ನಮಗೆ ಅರ್ಥವಾಗುತ್ತೆ ಅಂದರೆ, ನಾಟಕಕ್ಕಿರುವಂಥ ಈ ದೊಡ್ಡ ಶಕ್ತಿ ಇದೆಯಲ್ಲ, ವ್ಯಂಗ್ಯದ ಮೂಲಕ, ವಿಮರ್ಶೆಯ ಮೂಲಕ ಸಮಾಜವನ್ನು ತಿದ್ದುವ ಕೆಲಸವನ್ನು ನಾಟಕ ಹೇಗೆ ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಮಹಾಕವಿ ಬುಧಾಯನ ಬರೆದಿರುವಂಥ ನಾಟಕದ ಪ್ರದರ್ಶನವನ್ನು ನಾವು ಇನ್ನು ಕೆಲವೇ ನಿಮಿಷಗಳಲ್ಲಿ ನೋಡಲಿದ್ದೇವೆ. ಹೀಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ರಂಗಾಯಣದ ಎಲ್ಲ ಸ್ನೇಹಿತರಿಗೆ ಮತ್ತೊಂದು ಸಾರಿ ನನ್ನ ಕೃತಜ್ಞತೆಯನ್ನು ಹೇಳಿ, ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಘೋಷಣೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಹುಸಂಸ್ಕೃತಿಯ ಈ ದೇಶದೊಳಗೆ ನಾಟಕ ಪರಂಪರೆಗಳಿಗೆ ಬಂದ ಬಗೆಯನ್ನು ತಿಳಿಸಿಕೊಟ್ಟಂತಹ ರಾಜೇಂದ್ರ ಚೆನ್ನಿ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಅಧ್ಯಕ್ಷೀಯ ನುಡಿಯನ್ನಾಡಬೇಕಾಗಿ ರಂಗಾಯಣದ ನಿರ್ದೇಶಕರಾದಂತಹ ಇಕ್ಬಾಲ್ ಅಹಮದ್ ಸರ್ ಅವರಿಗೆ ಕೇಳಿಕೊಳ್ತಾರೆ. ವೇದಿಕೆ ಮೇಲೆ ಇದ್ದವರಿಗೆ, ಮಕ್ಕಳಿಗೆ, ಪ್ರೇಕ್ಷಕರಿಗೆ
ಅವರು ಹೇಳಿದ ಈ ನ್ಯಾಷನಲ್ ಫೆಸ್ಟಿವಲ್ ಅಂದರೆ ಅವರು ಅದಕ್ಕೊಂದು ವಿಸ್ತಾರವಾಗಿ ಅವರು ಹೇಳಿದರು, ಅದು ಸರಿನೇ ಅನಿಸ್ಕೊಂಡು. ಅಂದರೆ ನಮ್ಮ ದೇಶ ಈ ಮಲ್ಟಿಕಲ್ಚರಲ್ ಮಲ್ಟಿಲಿಂಗ್ವಲ್, ಆಮೇಲೆ ಯಾಕಂದರೆ ನಾಟಕದಲ್ಲಿ ಅಂದರೆ ಕಲೆಗಳಲ್ಲಿ ಮಣಿಪುರದ ರಾಮನ ವಿನ್ಯಾಸವೇ ಬೇರೆ, ನಮ್ಮ ಯಕ್ಷಗಾನದ ರಾಮನ ವಿನ್ಯಾಸವೇ ಬೇರೆ, ಸೊ ಕಥಕಳಿಯಲ್ಲೇ ಬೇರೆ, ಬೇರೆ ಬೇರೆ ವೇಷದಲ್ಲಿ ಬೇರೆ ಬೇರೆ ಪಾತ್ರ, ಅಂದರೆ ಒಂದೇ ಪಾತ್ರ, ರಾಮಾಯಣ ಮಹಾಭಾರತದ ಪಾತ್ರ ಒಂದೇ ಆಗಿದ್ರೂ ಅದರ ರೂಪಗಳು ಹರಿದಿರ್ತಾರೆ. ಅದನ್ನು ಪೋಣಿಸಿಟ್ಟು ಒಂದು ದಾರ ಆದರೂ ಕೂಡ ಅದರ ಮಣಿಗಳು, ಅದರ ಬಣ್ಣ, ಅದರ ಸೈಜ್ ಎಲ್ಲ ಬೇರೆ ಇರುತ್ತೆ. ಸೊ ಹಾಗೆ ಏಕತೆಯನ್ನು ನೋಡಬೇಕು ಅಂತಂದರೆ ಈ ಮೂರ್ತಿ ಕಲೆಯಲ್ಲಿ ಬಹಳ ನಾವು ಕಾಣ್ಬೋದು ಆ ಏಕತೆಯನ್ನು. ಬೇರೆ ಇನ್ಯಾವ ರೀತಿಯಲ್ಲಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಮ ದೇಶದ ಏಕತೆಯನ್ನು ನಾವು ಈ ಇದರಲ್ಲಿ ಕಾಣ್ಬೋದು. ಅವ್ರು ಹೇಳಿದಾಗೆ ತುಂಬ ಶ್ರೇಷ್ಠ ನಾಟಕಗಳು ಬಂದಿದ್ದಾರೆ, ಎಲ್ಲರೂ ಬನ್ನಿ ನೋಡಿ. ಪ್ರೇಕ್ಷಕರು ಎಲ್ಲಿವರೆಗೂ ಪ್ರೇಕ್ಷಕರು ವಿಮರ್ಶಕರಾಗೋದಿಲ್ವೋ ಅಲ್ಲಿವರೆಗೂ ಅದನ್ನು ಭೂಮಿ ಬೆಳೆಯೋದಿಲ್ಲ. ಈಗ ವಿಮರ್ಶೆ ಬರೆಯೋರು ವಿಮರ್ಶಕರು ಅದನ್ನ ಎಷ್ಟೇ ವಿಮರ್ಶೆ ಮಾಡಿದ್ರು ನಾವು ಅದನ್ನು ಓದ್ತೀವಿ. ಅದು ಎಲ್ಲಿವರೆಗೂ ಪ್ರೇಕ್ಷಕನೇ ವಿಮರ್ಶಕ ಆಗೋದಿಲ್ವೋ ಅಲ್ಲಿವರೆಗೂ ರಂಗಭೂಮಿ ಬೆಳೆಯೋದಿಲ್ಲ. ಸೊ ಹಾಗಾಗಿ ನೀವು ಈ ಎಲ್ಲ 5 ದಿನಗಳು ಅಂದರೆ ನೀವು ಬಳಸ್ಕೊಂಡಿದ್ದೆ ಆದರೆ ನಿಮಗೆ ಗೊತ್ತಾಗುತ್ತೆ ಅದರ ವಿನ್ಯಾಸಗಳು ಹೇಗಿರ್ತವೆ ಏನು ಅಂತೇಳಿ. ಸೊ ಇಷ್ಟು ಹೇಳಿ ನಾನು ನಿಮ್ಮೆಲ್ಲರಿಗೂ ಮತ್ತೊಂದು ಸ್ವಾಗತಿಸ್ತಾ, ಪ್ರತಿದಿನ ಬನ್ನಿ, ನಿಮ್ಮ ಗೆಳೆಯರನ್ನ ಹೇಳಿ ಅವ್ರನ್ನೂ ಕರ್ಕೊಂಡು ಬನ್ನಿ, ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಚಿಕ್ಕದಾಗಿ ಅಧ್ಯಕ್ಷ ನುಡಿಯನ್ನು ಅಂದಿಸಿದಂತಹ ಇಕ್ಬಾಲ್ ಅಹಮದ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ವೇದಿಕೆ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೆರವೇರಿಸಿಕೊಳ್ಬೇಕಾಗಿ ರಿಯಾಜ್ ಅವರನ್ನ ಕೇಳಿಕೊಳ್ತೇನೆ. ರಂಗಾಯಣ ಶಿವಮೊಗ್ಗ ರಾಷ್ಟ್ರೀಯ ನಾಟಕೋತ್ಸವ 2016 ಈ ನಾಟಕೋತ್ಸವಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಯುತರಾದ ರಾಜೇಂದ್ರ ಚೆನ್ನಿಸ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ಸ್ವಾಗತ ಭಾಷಣ ಮಾಡಿದಂತಹ ಶ್ರೀಮತಿ ಮಂಗಳ ನಾಯಕ್ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ಅಧ್ಯಕ್ಷೀಯ ಭಾಷಣ ಮಾಡಿದಂತಹ ಶ್ರೀಯುತರಾದ ಇಕ್ಬಾಲ್ ಅಹಮದ್ ಸರ್ ಅವರಿಗೆ ಧನ್ಯವಾದಗಳು. ವಂದನಾರ್ಪಣಾ ಕಾರ್ಯಕ್ರಮ ನೆರವೇರಿಸಿಕೊಟ್ಟ ರಿಯಾಜ್ ಅವರಿಗೆ ಧನ್ಯವಾದಗಳು.